ಗಡಿಭಾಗ ತಲಪಾಡಿಯಲ್ಲಿ ಅಕ್ರಮವಾಗಿ ಸ್ಪಿರಿಟ್ ದಾಸ್ತಾನಿರಿಸಿ ಕರ್ನಾಟಕದಿಂದ ಕೇರಳ ಭಾಗಕ್ಕೆ ಸಾಗಾಟ ನಡೆಸುತ್ತಿದ್ದ ಬೃಹತ್ ಸ್ಪಿರಿಟ್ ಮತ್ತು ನಕಲಿ ಸಾರಾಯಿ ಜಾಲವನ್ನು ಅಬಕಾರಿ ಇಲಾಖೆ ಜಿಲ್ಲಾಧಿಕಾರಿ ಟಿಎಂ ಶ್ರೀನಿವಾಸ್ ನೇತೃತ್ವದ ಅಬಕಾರಿ ತಂಡ ಭೇದಿಸಿದ್ದು ಪ್ರಕರಣ ಸಂಬಂಧ ಮೂವರನ್ನ ವಶಕ್ಕೆ ಪಡೆದುಕೊಂಡಿದೆ. ಓರ್ವ ಪರಾರಿಯಾಗಿದ್ದಾನೆ. ಕಿನ್ಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಂತ್ಯ ಎಂಬಲ್ಲಿನ ಮನೆಯಿಂದ 2240 ಲೀಟರ್ ಮದ್ಯಸಾರ, 222 ಲೀಟರ್ ನಕಲಿ ಬ್ರ್ಯಾಂಡಿ ಹಾಗೂ ನಕಲಿ ಸಾರಾಯಿ ಪ್ಯಾಕಿಂಗ್ ನಡೆಸುತ್ತಿದ್ದ ಯಂತ್ರ ಹಾಗೂ ತಲಪಾಡಿ ಮಸೀದಿ ಬಳಿ ಮನೆಯೊಂದರಿಂದ 210 ಸ್ಪಿರಿಟ್, 20 ಲೀಟರ್ ನಕಲಿ ಬ್ರ್ಯಾಂಡಿ, 2 ಲೀಟರ್ ನಕಲಿ ಪ್ರೆಸ್ಟೀಜ್ ವಿಸ್ಕಿ, ಇನೋವಾ ಕಾರು ಸಹಿತ ಅದರೊಳಗಿದ್ದ 70 ಲೀಟರ್ ಸ್ಪಿರಿಟ್ ವಶಕ್ಕೆ ಪಡೆಯಲಾಗಿದೆ. ತಲಪಾಡಿ ಮಸೀದಿ ಬಳಿಯ ಸತೀಶ್ ತಲಪಾಡಿ, ಕುಂಚತೂರು ನಿವಾಸಿಗಳಾದ ನೌಷಾದ್ ಹಾಗೂ ಅನ್ಸಿಫ್ ಎಂಬುವರನ್ನು ವಶಕ್ಕೆ ಪಡೆಯಲಾಗಿದೆ. ಸಾಂತ್ಯ ಮನೆಗೆ ದಾಳಿ ನಡೆದ ಸಂದರ್ಭ ಆರೋಪಿ ನಿತ್ಯಾನಂದ ಭಂಡಾರಿ ಪರಾರಿಯಾಗಿದ್ದಾನೆ. ದಾಳಿ ನಡೆದ ಮನೆಯಿಂದ ಕೇರಳದ ರಾಷ್ಟ್ರೀಯ ಹೆದ್ದಾರಿಯನ್ನು ಒಳಮಾರ್ಗವಾಗಿ ಸೇರಲು ಕೇವಲ 1.5 ಕಿಲೋಮೀಟರ್ ಇದ್ದು ಇದೇ ದಾರಿಯಾಗಿ ಹಲವು ವರ್ಷಗಳಿಂದ ದಂಧೆ ನಡೆಸುತ್ತಿರುವ ಶಂಕೆಯನ್ನು ಅಬಕಾರಿ ತಂಡ ವ್ಯಕ್ತಪಡಿಸಿದೆ. ಪ್ರಕರಣ ಸಂಬಂಧ ಆರೋಪಿಯ ಬಂಧನವಾದ ತಕ್ಷಣವೇ ಇಡೀ ಜಾಲವನ್ನು ಪತ್ತೆ ಹಚ್ಚಲಾಗುವುದು. ಸ್ಪಿರಿಟ್ ತರುವ ಮೂಲ ಹಾಗೂ ಸಾಗಾಟ ನಡೆಸುವ ಸ್ಥಳಗಳನ್ನು ಪತ್ತೆ ಹಚ್ಚಿ ಎಲ್ಲರನ್ನ ಬಂಧಿಸುವ ವಿಶ್ವಾಸವನ್ನ ತಂಡ ವ್ಯಕ್ತಪಡಿಸಿದೆ. ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ತಡರಾತ್ರಿ 9 ಗಂಟೆಗೆ ತಲಪಾಡಿ ಸಾಂತಿ ಎಂಬಲ್ಲಿರುವ ನಿತ್ಯಾನಂದ ಭಂಡಾರಿ ಮನೆಗೆ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಆರೋಪಿ ಸ್ಥಳದಿಂದ ಓಡಿ ಪರಾರಿಯಾಗಿದ್ದಾನೆ. ಮನೆಯನ್ನು ತಪಾಸಣೆ ನಡೆಸಿದ ತಂಡಕ್ಕೆ 60ಕ್ಕೂ ಅಧಿಕ ಕ್ಯಾನ್ಗಳಲ್ಲಿ ಸ್ಪಿರಿಟ್ ದಾಸ್ತಾನಿರಿಸುವುದು ಪತ್ತೆಯಾಗಿದೆ. ಜೊತೆಗೆ 2022ರ ಅವಧಿ ಪೂರ್ಣಗೊಂಡ ಬಾಟಲಿಗಳಲ್ಲಿ ನಕಲಿ ಸಾರಾಯಿ, ಪ್ಲಾಸ್ಟಿಕ್ ಪ್ಯಾಕೆಟ್ಗಳಲ್ಲಿ ಹೆಸರನ್ನಿಟ್ಟು ಬ್ರ್ಯಾಂಡಿ ಪ್ಯಾಕೆಟ್ಗಳು ಪತ್ತೆಯಾಗಿವೆ. ನಿತ್ಯಾನಂದ ಭಂಡಾರಿ ಮನೆಗೆ ದಾಳಿ ನಡೆಯುತ್ತಿದ್ದಂತೆ ವಿಷಯ ತಿಳಿದು ಸ್ಥಳಕ್ಕೆ ತಲಪಾಡಿ ಮಸೀದಿ ಬಳಿ ವ್ಯಕ್ತಿಯೋರ್ವ ಬಂದಿದ್ದಾನೆ. ಅಲ್ಲದೆ ಅಬಕಾರಿ ತಂಡದ ಜೊತೆಗೆ ಪ್ರಕರಣ ದಾಖಲಾಗದಂತೆ ಲಾಬಿಗಿಳಿದು ಮಾತಿಗಿಳಿದಿದ್ದಾನೆ. ಈತನನ್ನು ಅಬಕಾರಿ ತಂಡ ಹಿಡಿದು ವಿಚಾರಣೆ ನಡೆಸಿದಾಗ ಆತನ ಮನೆಯಲ್ಲಿಯೂ ದಂಧೆ ನಡೆಯುವುದು ಬೆಳಕಿಗೆ ಬಂದಿದೆ. ತಕ್ಷಣ 30 ನಿಮಿಷಗಳ ಅಂತರದಲ್ಲಿ ಅಬಕಾರಿಯ ಇಡೀ ತಂಡ ತಲಪಾಡಿ ಮಸೀದಿ ಬಳಿಯ ಸತೀಶ್ ತಲಪಾಡಿ ಅವರ ಮನೆಗೆ ದಾಳಿ ನಡೆಸಿದೆ. ಈ ಸಂದರ್ಭ ಅಲ್ಲಿಯೂ ಲೀಟರ್ ಗಟ್ಟಲೆ ಸ್ಪಿರಿಟ್ ಹಾಗೂ ಸಾಗಾಟಕ್ಕೆ ಅನುವಾಗಿದ್ದ ಇನೋವಾ ಕಾರು ಮತ್ತು ಮುಂದೆ ಪ್ಯಾಕಿಂಗ್ ಎಂದು ದಾಸ್ತಾನಿರಿಸಿದ್ದ ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ವಶಕ್ಕೆ ಪಡೆದು ಮನೆಯಲ್ಲಿದ್ದ ಸತೀಶ್ ತಲಪಾಡಿ ಜೊತೆಗೆ ಸಹಚರರಾದ ನೌಷಾದ್, ಅನ್ಸಿಫ್ ಎಂಬುವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ತಡರಾತ್ರಿವರೆಗೂ ಅಬಕಾರಿ ತಂಡ ತಪಾಸಣೆ ಮುಂದುವರಿಸಿದೆ. ಮಂಗಳೂರು ವಿಭಾಗದ ಅಬಕಾರಿ ಇಲಾಖೆಯ ಉಪಾಧೀಕ್ಷಕ ಸೈಯದ್ ತಫ್ಸೀಲುಲ್ಲಾ ಮಾರ್ಗದರ್ಶನ ನಡೆದ ದಾಳಿಯಲ್ಲಿ ಅಬಕಾರಿ ಮಂಗಳೂರು ವಿಭಾಗದ ಜಂಟಿ ಆಯುಕ್ತರಾದ ನಾಗರಾಜ ಪಟ್ಟಿ, ದಕ್ಷಿಣ ವಲಯ 2 ಅಬಕಾರಿ ಇಲಾಖೆ ನಿರೀಕ್ಷಕಿ ಕಮಲಾ ಎಚ್ಎನ್ ಕಾರ್ಯಾಚರಣೆ ನೇತೃತ್ವ ವಹಿಸಿದ್ದರು. ಅಬಕಾರಿ ನಿರೀಕ್ಷಕರು, ಉಪನಿರೀಕ್ಷಕರು, ಅವರ ಸಿಬ್ಬಂದಿ ವರ್ಗದವರು ಮಾಹಿತಿನ ಅದನ್ನು ಕಲೆ ಹಾಕಿದ್ದಾರೆ. ಅವರು ಮೇಲಾಧಿಕಾರಿಗಳ ಚರ್ಚೆ ಮಾಡಿ ನನ್ನ ಹಂತದಲ್ಲಿ ತಂದುಕೊಟ್ಟಾಗ ನಾನು ನಮ್ಮ ಅಬಕಾರಿ ಉಪಾಯುಕ್ತರಾದ ಶ್ರೀನಿವಾಸ್ ಸರ್ ಅವರ ಮಾರ್ಗದರ್ಶನವನ್ನು ಪಡೆದು ಜಿಲ್ಲೆಯ ಅಬಕಾರಿ ಉಪವಿಭಾಗ 2ರ ತಂಡ